ಕೋಸ್ಟಲ್ ವುಡ್ ನಲ್ಲಿ ಇದೀಗ ಭಿನ್ನ ವಿಭಿನ್ನ ಟೈಟಲ್ ನ ಚಿತ್ರಗಳು ಸೆಟ್ಟೇರ್ತಾ ಇದ್ದು ಸಿನಿಮಾನು ಭಿನ್ನ ವಿಭಿನ್ನವಾಗಿ ಮೂಡಿ ಬರ್ತಾ ಇದೆ. ಈ ಸಾಲಿನಲ್ಲಿ ಕೋರಿರೊಟ್ಟಿ ಖ್ಯಾತಿಯ ರಜನೀಶ್ ದೇವಾಡಿಗ ನಿರ್ದೇಶನದ ಬೆಳ್ಚಪ್ಪನು ಒಂದು. ಆರಂಭದಿಂದಲೂ ಟೈಟಲ್ ಮೂಲಕವೇ ಭಾರಿ ಸದ್ದು ಹಾಗೆ ಸುದ್ದಿ ಮಾಡ್ತಾ ಇದ್ದ ಬೆಳ್ಚಪ್ಪ ಸೆನ್ಸರ್ ಅಂಗಳಕ್ಕೆ ಎಂಟ್ರಿ ಕೊಟ್ಟು ಯು ಸರ್ಟಿಫಿಕೇಟ್ ಪಡೆದುಕೊಂಡಿದೆ. ಅರವಿಂದ ಬೋಳರ್ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಳ್ತಿರೋ ಈ ಚಿತ್ರದಲ್ಲಿ ನಿರ್ದೇಶಕ ರಜನೀಶ್ ನಾಯಕ ನಟನಾಗಿಯೂ ಕಾಣಿಸಿಕೊಳ್ತಾ ಇದ್ದಾರೆ. ಇವರಿಗೆ ಜೋಡಿಯಾಗಿ ಯಶಸ್ವಿ ದೇವಾಡಿಗ ಮಿಂಚಲಿದ್ದಾರೆ. ಇನ್ನುಳಿದಂತೆ ಈ ಚಿತ್ರದಲ್ಲಿ ಉಮೇಶ್ ಮಿಜಾರು, ದೀಪಕ್ ರೈ, ಸುಕನ್ಯಾ, ಪ್ರವೀಣ್ ಮರ್ಕಮೆ ಸೇರಿದಂತೆ ಮತ್ತಿತರ ಕಲಾವಿದರ ದಂಡೇ ಇದೆ. ಇನ್ನು ಮುಖ್ಯವಾಗಿ ಒಂದು ವಿಚಾರ ನಿಮ್ಗೆ ಹೇಳಲೇಬೇಕು. ಕೋಸ್ಟಲ್ ವುಡ್ ನಲ್ಲಿ ಇದೇ ಮೊದಲ ಬಾರಿಗೆ ಕೇವಲ 14 ದಿನ ಅಂದ್ರೆ 2 ವಾರಗಳಲ್ಲಿ ಸಂಪೂರ್ಣ ಚಿತ್ರೀಕರಣವನ್ನು ಬೆಳ್ಚಪ್ಪ ಮುಗಿಸಿದೆ. ಈ ಮೂಲಕ ಬೆಳ್ಚಪ್ಪ ಕೋಸ್ಟಲ್ ವುಡ್ ನಲ್ಲಿ ಹೊಸ ದಾಖಲೆ ನಿರ್ಮಿಸಿದೆ. ವಿಶೇಷ ಅಂದ್ರೆ ಕೋಸ್ಟಲ್ ವುಡ್ ನಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಸ್ಟಡಿ ಸೈಕಲ್ ಮತ್ತು ಸ್ಟಡಿ ಕ್ಯಾಮ್ ಬಳಸಿ ಚಿತ್ರೀಕರಿಸಲಾಗಿದೆ. ಈ ಮೂಲಕ ಹೊಸ ಆವಿಷ್ಕಾರಕ್ಕೆ ಬೆಳ್ಚಪ್ಪ ನಾಂದಿ ಹಾಡಿದೆ. ಹಾಗೆ ಚಿತ್ರಕ್ಕೆ ಲಕ್ಷ್ಮೀಶ ಶೆಟ್ಟಿ ಫೋಕಸ್ ಮಾಡಿದ್ದಾರೆ. ಈಗಾಗಲೇ ಚಿತ್ರದ ರಿಲೀಸ್ ಡೇಟ್ ಅನೌನ್ಸ್ ಆಗಿದ್ದು ಆಗಸ್ಟ್ 9ಕ್ಕೆ ತುಳುನಾಡಿನಾದ್ಯಂತ ಏಕಕಾಲದಲ್ಲಿ ಬೆಳ್ಚಪ್ಪ ತೆರೆ ಕಾಣಲಿದೆ. ಶೂಟಿಂಗ್ ಮೂಲಕ ಹೊಸ ದಾಖಲೆ ಬರೆದ ಬೆಳ್ಚಪ್ಪ ಬಿಡುಗಡೆಯ ಬಳಿಕ ಕಲೆಕ್ಷನ್ ನಲ್ಲೂ ಹೊಸ ದಾಖಲೆ ನಿರ್ಮಿಸಲಿ ಎನ್ನುವುದೇ ನಮ್ಮ ಆಶಯ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.